ಕೋವಿಡ್ ಸಂಕಷ್ಟದ ನಡುವೆ ಈ ಬಾರಿಯೂ ಗಣೇಶನ ಹಬ್ಬ ತೆನೆ ಹಬ್ಬ ಬಂದಿದೆ. ಈ ಎರಡು ಹಬ್ಬಕ್ಕೂ ಅಗತ್ಯವಿರುವ ಕಬ್ಬು ಉತ್ತಮ ಬೆಲೆಯಲ್ಲಿ ಖರೀದಿಯಾಗುತ್ತಿದೆ. ಇದರಿಂದ ಕಬ್ಬು ಬೆಳೆಗಾರರು ಸಂತಸದ ನಗೆ ಬೀರಿದ್ದಾರೆ. ಕಳೆದ ಬಾರಿಯೂ ಕೊರೋನಾ ಸೋಂಕಿನ ಮಧ್ಯೆಯೇ ಎರಡು ಹಬ್ಬಗಳು ಬಂದಿತ್ತು. ಪರಿಣಾಮ ಕಬ್ಬು ಸರಿಯಾದ ಬೆಲೆಗೆ ಬಿಕ್ಕರಿಯಾಗದೆ ಬೆಳೆಗಾರರು ನಷ್ಟ ಅನುಭವಿಸಿದ್ರು. ಕೆಲ ಬೆಳೆಗಾರರು ಕನಿಷ್ಠ ಬೆಲೆಗೆ ಕಬ್ಬನ್ನ ಮಾರಿದ್ದು ಇದೆ. ಮಂಗಳೂರಿನ ಹೊರವಲಯದ ಕಿನಿಗುಳಿ ಸಮೀಪದ ಬಳ್ಕುಂಜೆ, ಉಳೆಪಾಡಿ, ಕರ್ನಿಗೆ ಗ್ರಾಮದ ಜನತೆ ಸಾಕಷ್ಟು ಮಂದಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಅದರಲ್ಲೂ ಹೆಚ್ಚಿನವರು ಕಬ್ಬನ್ನೇ ಬೆಳೆಯುತ್ತಿದ್ದಾರೆ. ಸುಮಾರು 54 ಕುಟುಂಬವು ಕಬ್ಬು ಬೆಳೆಯನ್ನ ಆಶ್ರಯಿಸಿದ್ದು, ವರ್ಷಂಪ್ರತಿ ಸುಮಾರು 2 ರಿಂದ 2.5 ಲಕ್ಷದಷ್ಟು ಕಬ್ಬು ಬರೀ ಈ ಗ್ರಾಮದಲ್ಲಿಯೇ ಬೆಳೆಸಲಾಗುತ್ತಿದೆಯಂತೆ. ಕಳೆದ ಬಾರಿ ಕಬ್ಬು ಬೆಳೆದ ಬೆಳೆಗಾರರು ಕೊರೋನಾ ಪರಿಣಾಮ ಸರಿಯಾದ ಬೆಲೆ ಇಲ್ಲದೆ ನಷ್ಟ ಅನುಭವಿಸಿದ್ರು. ಆದರೆ ಈ ಬಾರಿ ಕಬ್ಬಿಗೆ ವಿಶೇಷ ಪ್ರಾಧಾನ್ಯತೆ ಇರುವ ಹಿಂದೂಗಳ ಗಣೇಶನ ಹಬ್ಬ ಹಾಗೂ ಕ್ರಿಶ್ಚಿಯನ್ನರ ತೆನೆ ಹಬ್ಬವು 2 ದಿನಗಳ ಅಂತರದಲ್ಲಿ ಬಂದಿದೆ. ಮತ್ತೆ ಈ ಬಾರಿಯೂ ತಾವು ಬೆಳೆದ ಬೆಳೆಯಿಂದ ನಷ್ಟ ಅನುಭವಿಸಬಾರದೆಂದು ಬೆಳೆಗಾರರು ಒಂದು ಕಬ್ಬಿಗೆ 25 ರೂಪಾಯಿಗಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಬಾರದೆಂಬ ತೀರ್ಮಾನದಿಂದ ಕಬ್ಬು ಉತ್ತಮ ಬೆಲೆಗೆ ಮಾರಾಟವಾಗಿದೆ ಎಂದು ಕಬ್ಬು ಬೆಳೆಗಾರ ಮಹಿಳೆ ಅನಿತಾ ಸಂತಸ ವ್ಯಕ್ತಪಡಿಸುತ್ತಾರೆ. ಇಲ್ಲಿ ನಮ್ಮ ಬಳ್ಕುಂಜೆಯಲ್ಲಿ ಸುಮಾರು ಜಾಸ್ತಿಯಾಗಿ ಅಂದರೆ ಕೃಷಿ ಜಾಸ್ತಿಯಾಗಿ ಜನರ ವ್ಯವಸಾಯ, ಅದರಲ್ಲಿ ಒಂದು ಕಬ್ಬು ಬೆಳೆಯಲ್ಲಿ ಒಂದು ಬಳ್ಕುಂಜೆ, ಈಚಿಂದ ಉಳೆಪಾಡಿ ಮತ್ತು ಕರ್ನೆರೆ, ಇಲ್ಲಿ ತುಂಬ ಬಳ್ಕುಂಜೆ ಅಂದರೆ ಕಬ್ಬನ್ನು ಒಂದು 54 ಕುಟುಂಬ ಕಬ್ಬನ್ನು ಬೆಳೆಸ್ತಾರೆ. ಒಂದು ಟೋಟಲ್ ಆಗಿ ಒಂದು 2 ಲಕ್ಷ 2.5 ಲಕ್ಷದಷ್ಟು ಕಬ್ಬು ವರ್ಷ ಬೆಳೆಸ್ತಾರೆ. ಲಾಸ್ಟ್ ಇಯರು ಮತ್ತು ಈ ಸಲ ಕೋವಿಡ್ನಿಂದಾಗಿ ಸ್ವಲ್ಪ ಲಾಸ್ಟ್ ಇಯರ್ ತುಂಬ ಪ್ರಾಬ್ಲಮ್ ಆಯಿತು. ಆದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪ್ರಚಾರ ಮಾಡಿ ತುಂಬ ಕಡಿಮೆ ರೇಟಿಗೆ ಹೋಯಿತು. ಆದರೆ ಈ ಸಲ ನಾವು ಏನು ಮಾಡಿದೆವು ಅಂದರೆ ನಮ್ಮ ಬೆಳೆಗಾರರಿಗೆ ಜಾಸ್ತಿ ಅಂದರೆ ತುಂಬ ಕಬ್ಬಿಗೆ ರೇಟ್ ತುಂಬ ಕಡಿಮೆ ಇರ್ತದಲ್ವ, ಅದಕ್ಕೋಸ್ಕರ ನಾವು ಬೆಳೆಗಾರರಿಗೆ ಎಲ್ಲರಿಗೆ ಕರೆದುಕೊಂಡು ಒಂದು ಸಂಘದ ಹಾಗೆ ಎಲ್ಲರನ್ನು ಮಾತಾಡಿಸಿ ಈ ಸಲ ನಾವು ಏನೇ ಆಗಲಿ 25ಕ್ಕಿಂತ ಕಡಿಮೆ ಕೊಡಬಾರ್ದು ಅಂತ ಎಲ್ಲರೂ ಒಂದು ಒಗ್ಗಟ್ಟಾಗಿ ಎಲ್ಲರೂ ಮಾತನಾಡಿಕೊಂಡೆವು. ಇದರಿಂದ ಈ ಸಲ ಒಂದು ಕಬ್ಬಿಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಇದಕ್ಕೆ ಉಡುಪಿಯ ಶಾಸಕರು ಹಾಗೂ ಮೂಡುಬಿದಿರೆಯ ಶಾಸಕರ ಸಹಕಾರವೂ ಇತ್ತು ಎಂದು ನೆನಪಿಸುತ್ತಾರೆ. ಇಲ್ಲಿನ ಕಬ್ಬು ನೆಲ್ಯಾಡಿ, ಉಪ್ಪಿನಂಗಡಿ ಹಾಗೂ ದೂರದ ಮೂಡಿಗೆರೆಯವರೆಗೆ ಮಾರಾಟವಾಗಿದೆಯಂತೆ. ಈಗಲೂ ಬೇಡಿಕೆ ಇದ್ರೂ ಕಬ್ಬು ಪೂರ್ತಿ ಖಾಲಿಯಾಗಿದೆ. ಯಾವತ್ತೂ ಇಳುವರಿ ಇದ್ರೂ ಬೇಡಿಕೆ ಇಲ್ಲದೆಯೂ ದಳ್ಳಾಳಿಗಳ ತೊಂದರೆಗಳಿಂದ ಸರಿಯಾದ ಲಾಭ ಕೈಗೆ ಸಿಗುತ್ತಿರಲಿಲ್ಲ. ಆದರೆ ಈ ಬಾರಿ ಈ ರೀತಿಯಾಗಲಿಲ್ಲ. ಸರಿಯಾದ ಬೆಲೆಗೆ ಕಬ್ಬು ಮಾರಾಟವಾಗಿದೆ ಎಂದು ಹೇಳುತ್ತಾರೆ ಕ್ರೇಟಾ ಬ್ರೋ. ಇಲ್ಲಿ ಬಂದು ಒಂದು ಕಬ್ಬನ್ನು ಕಟ್ಟು ಮಾಡುವ ಸೊಬಗು ಒಂದು ನೋಡಲಿಕ್ಕೆ ತುಂಬ ಚೆಂದ. ನಾವು ಇಷ್ಟರವರೆಗೆ ಇದನ್ನು ನೋಡಿರಲಿಲ್ಲ. ಆದರೆ ಇದನ್ನು ನೋಡುವಾಗ ನಮಗೆ ತುಂಬ ಸಂತೋಷ ಆಗ್ತದೆ. ಎಲ್ಲರೂ ಒಟ್ಟು ಸೇರಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋದು, ಮತ್ತು ನಮ್ಮ ಮಕ್ಕಳು ಕೂಡ ಇದರಲ್ಲಿ ಈ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಇದು ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ನಾನು ಎಲ್ಲರಿಗೂ ಹೇಳುವುದು ಏನಂತ ಹೇಳಿದರೆ, ನೀವೆಲ್ಲರೂ ಕಬ್ಬನ್ನು ತಿನ್ನಿ ಮತ್ತು ಈ ಕಬ್ಬು ಬೆಳೆಸುವವರಿಗೆ ನಿಮ್ಮ ಸಹಕಾರವನ್ನು ಯಾವಾಗಲೂ ಕೊಡಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಒಟ್ಟಿನಲ್ಲಿ ಕೊರೋನಾ ಸಂಕಷ್ಟದ ನಡುವೆಯೇ ಈ ಬಾರಿ ಗಣೇಶ ಹಬ್ಬ, ತೆನೆ ಹಬ್ಬ ಎರಡೂ ಒಟ್ಟೊಟ್ಟಿಗೆ ಬಂದಿದೆ. ಈ 2 ಹಬ್ಬಕ್ಕೂ ಅಗತ್ಯವಿರುವ ಕಬ್ಬು ಉತ್ತಮ ಬೆಲೆಯಲ್ಲಿ ಖರೀದಿಯಾಗುತ್ತಿದೆ.